ನಾಗರಾಜ್ ವಿ KS ತಹಶೀಲ್ದಾರ್ ಮತ್ತು ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಇವರು ನೆರವೇರಿಸಿಕೊಡಬೇಕಾಗಿ ಎಲ್ಲರ ಪರವಾಗಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇನೆ. ಗೌರವ ರಕ್ಷೆ ಪೂಜಾ ಶಾಸ್ತ್ರ. ಗೌರವ ರಕ್ಷೆ ಕೇಳ ಶಾಸ್ತ್ರ. ಗೌರವ ರಕ್ಷೆ ವಿಶ್ರಾಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಘನವ್ಯಕ್ತಿಯ ಅತಿಥಿಗಳಿಗೆ ಹಾಗೂ ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಆಗಮಿಸಿದ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕರ್ನಾಟಕವೆಂದರೆ ಅದೊಂದು ಭೂಪ್ರದೇಶ ಮಾತ್ರವಲ್ಲ, ನಮ್ಮೆಲ್ಲರೂ ಒಂದುಗೂಡಿಸಬಲ್ಲ ಪ್ರಬಲ ಶಕ್ತಿಯ ಸ್ಥಳವಾಗಿದೆ. ಕರ್ನಾಟಕದ ಧ್ವಜ, ಕನ್ನಡದ ಭಾಷೆ ನಮ್ಮ ಏಕತೆಯನ್ನು ಎತ್ತಿ ಹಿಡಿಯುವ ಬಲಗಳಾಗಿವೆ. ಈ ದಿನ ಕನ್ನಡ ನಾಡು ಕರ್ನಾಟಕ ಇಂದು ಉಗಮವಾದ ದಿನ. ಕನ್ನಡಕ್ಕಾಗಿ ಹೋರಾಡಿದ ಮಹಾನಾಯಕರನ್ನು ನೆನಪಿಸುವ ದಿನ. 1956 ನವೆಂಬರ್ 1ರಂದು ದಕ್ಷಿಣ ಭಾರತದ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಉದ್ಘಾಟನೆಯಾದ ಏಕೀಕರಣಗೊಂಡ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪನವರು ಹಾಗೂ ರಾಜ್ಯಪಾಲರಾಗಿ ಜಯಚಾಮರಾಜೇಂದ್ರ ಒಡೆಯರು ಆಯ್ಕೆಯಾದರು. ಅದಕ್ಕಿಂತಲೂ ಮೊದಲು ಕರ್ನಾಟಕ ರಾಜ್ಯವು ಹರಿದು ಹಂಚಿ ಹೋಗಿತ್ತು. ಮದ್ರಾಸ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕೊಡಗು ಕರ್ನಾಟಕ, ಹೀಗೆ ಕನ್ನಡಿಗರು ಚೆದರಿ ಹೋಗಿದ್ದರು. ಕನ್ನಡದ ಗತವೈಭವ ಎಂಬ ಕೃತಿಯನ್ನು ಬರೆದಂತಹ ಆಲೂರು ವೆಂಕಟರಾಯರು 1905ರಲ್ಲಿಯೇ ಕರ್ನಾಟಕದ ಏಕೀಕರಣ ಚಳುವಳಿಗೆ ಕನ್ನಡಿಗರನ್ನು, ಕನ್ನಡ ನೆಲವನ್ನು ಒಗ್ಗೂಡಿಸುವ ಕನಸು ಕಂಡವರು. ಇದರೊಂದಿಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂದು ಆಡಿದ ಹುಯಿಲುಗೊಳ ನಾರಾಯಣರವರು, ಕುವೆಂಪು, ಮಾಸ್ತಿ, ಕಾರಂತ್, BM ಶಿವರು ಮೊದಲಾದವರು ಕೈಜೋಡಿಸಿದರು. ಕನ್ನಡ ನಾಡಿಗೆ ಕರ್ನಾಟಕ ಎಂದು ಹೆಸರಿಡಬೇಕೆಂಬ ಚರ್ಚೆ 1972 ಜುಲೈ ತಿಂಗಳಲ್ಲಿ ಆರಂಭವಾಗಿ 1973 1ರಂದು ಮೈಸೂರು ರಾಜ್ಯ ಕರ್ನಾಟಕ ಎಂಬ ನವ ಹೆಸರಿನೊಂದಿಗೆ ಅಸ್ತಿತ್ವಕ್ಕೆ ಬಂದಿತು. ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ ಅರಸರವರು. ವೈವಿಧ್ಯ ಸಂಸ್ಕೃತಿ, ಶ್ರೀಮಂತ ಇತಿಹಾಸ, ಅರಣ್ಯ ಸಂಪತ್ತು, ಜೀವ ವೈವಿಧ್ಯ ಮತ್ತು ಸುಂದರ ವಾಸ್ತುಶಿಲ್ಪ ನಮ್ಮ ಕರ್ನಾಟಕದ ಹಿರಿಮೆಗಳಾಗಿವೆ. ಇಲ್ಲಿನ ಪಶ್ಚಿಮ ಘಟ್ಟಗಳು ಇಡೀ ಭಾರತಕ್ಕೆ ಪರಿಸರ, ಜಲವೈವಿಧ್ಯ ಮತ್ತು ಆರ್ಥಿಕವಾಗಿ ಅತ್ಯಂತ ಮಹತ್ವವಾಗಿದೆ. ಇಲ್ಲಿನ ಕರಾವಳಿ ಪ್ರದೇಶವು ಕೃಷಿ, ವ್ಯಾಪಾರ, ಕೈಗಾರಿಕಾ, ಪ್ರವಾಸೋದ್ಯಮ, ಮೀನುಗಾರಿಕೆಯಂತಹ ಆರ್ಥಿಕ ಚಟುವಟಿಕೆಗಳಿಗೆ ಕೇಂದ್ರವಾಗಿದೆ. ಬ್ಯಾಂಕಿಂಗ್, IT ಕ್ಷೇತ್ರಗಳಲ್ಲಿ ಕರ್ನಾಟಕ ಸಾಧನೆ ಹೆಮ್ಮೆ ತಂದುಕೊಂಡಿದೆ. ನಮ್ಮ ರಾಷ್ಟ್ರಧ್ವಜ ನಿರ್ಮಾಣವಾಗುವುದು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ. ಚುನಾವಣೆಯಲ್ಲಿ ಬಳಸುವ ಅಳಿಸಲಾಗದ ಶಾಯಿ ಉತ್ಪಾದನೆಯಾಗುವುದು ಕರ್ನಾಟಕ ಮೈಸೂರಿನಲ್ಲಿ ಮಾತ್ರ. ಭಾರತದಲ್ಲಿ ಚಲಾವಣೆಯಾಗುವ ನೋಟು ಮುದ್ರಣ ಮಾಡುವ 4 ರಾಜ್ಯಗಳಲ್ಲಿ ಕರ್ನಾಟಕವು ಒಂದು. ಸ್ವತಂತ್ರ ಭಾರತದ ಸಂವಿಧಾನ ರಚನೆಯಲ್ಲಿ ನಮ್ಮ ಕರ್ನಾಟಕದ BN ರಾವ್ರವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕರ್ನಾಟಕದವರೇ ಆದಂಥ ಸರ್ ಎಂ ವಿಶ್ವೇಶ್ವರಯ್ಯ, ಭೀಮಸೇನ್ ಜೋಶಿ, CNR ರಾವ್ ರವರು ಪ್ರತಿಷ್ಠ ಭಾರತ ಪ್ರಶಸ್ತಿಗೆ ತಮ್ಮದಾಗಿಸಿಕೊಂಡಿದ್ದಾರೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಂದು ಹೇಳುತ್ತಾ ಎಲ್ಲರಿಗೂ ನನ್ನ ಭಾಷಣವನ್ನು ಮುಗಿಸ್ತೀನಿ. ಸಿರಿಗನ್ನಡಂ ಗಲ್ಲಿ. ಗೌರವ ರಕ್ಷೆ ಪೂಜಾ ಶಾಸ್ತ್ರ. ಗೌರವ ರಕ್ಷೆ ಬಲಕ್ಕೆ ತಿರುಗಲು 3ರಲ್ಲಿ 3ರಂತೆ ಬಲಕ್ಕೆ ತಿರುಗಿ. ಎಡಕ್ಕೆ ಸರಿ ಹೊಂದಿಸಿಕೊಂಡು ಶೀಘ್ರ ನಡೆ. ಎಡಕ್ಕೆ ನೋಡಿ, ಮುಂದಕ್ಕೆ ನೋಡಿ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಎಲ್ಲಾದರಿರು ಎಂತಾದರಿರು ಎಂದೇದಿಂಗು ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮೊದಲನೆಯದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತೇನೆ. ಕನ್ನಡ ನಾಡು ನಮ್ಮ ತಾಯ್ನಾಡು, ಕರುನಾಡು.
ತಾಯಿ ಭಾರತಾಂಬೆಯ ನಾಡು ಅಂತ ನಾವು ಕರೆಯುತ್ತೇವೆ. ಈ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕಾಗಿ ಹೋರಾಡಿದಂಥ ನಮ್ಮ ಮಹನೀಯರು ಕುವೆಂಪುರರಾಗಿರ್ಬೋದು, ಇನ್ನಿತರ ಹಲವಾರು ಗಣ್ಯರು ನಮಗೆ ಸ್ವಾತಂತ್ರ್ಯ ಗಣರಾಜ್ಯೋತ್ಸವವನ್ನು ನಮಗೆ ತಂದುಕೊಟ್ಟಿದ್ದಾರೆ. ಈ ಗಣರಾಜ್ಯೋತ್ಸವದ ಇನ್ನೊಮ್ಮೆ ಶುಭಾಶಯವನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಭುವನೇಶ್ವರಿಗೆ ವಂದಿಸುತ್ತಾ, ಕನ್ನಡ ರಾಜ್ಯೋತ್ಸವದ ಈ ಶುಭ ದಿನದಂದು ಪುತ್ತೂರಿನಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ, ಜಿಲ್ಲೆಯಲ್ಲೇ ಒಂದು ವಿಶಿಷ್ಟ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಪುತ್ತೂರು ತಾಲೂಕಿನಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಬಹಳ ಪಾರದರ್ಶಕವಾಗಿ ಅರ್ಜಿ ಹಾಕಿದವರಿಗೆ ಮಾತ್ರ ಅಲ್ಲ, ಅರ್ಜಿ ಹಾಕದವರನ್ನು ಕೂಡ ಮಾನ್ಯ ಶಾಸಕರು ಹಾಗೂ ಆಯ್ಕೆ ಸಮಿತಿಯು ಗ್ರಾಮದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಹುಡುಕಿ ಅವರ ಸೇವಾ ಸಾಧನೆಯನ್ನು ಗುರುತಿಸಿ ಇವತ್ತು ಪುತ್ತೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು ಬಹಳ ಸಂತೋಷ. ಇದು ರಾಜ್ಯದಲ್ಲೇ ಒಂದು ಅಭಿನಂದನೀಯ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಈ ನಿಟ್ಟಿನಲ್ಲಿ ಇಲ್ಲಿ ಇವತ್ತು ಪುತ್ತೂರಿನಲ್ಲಿ 12 ಜನ ಸಾಧಕರನ್ನು ಹಾಗೂ ಒಂದು ಸಂಘ ಸಂಸ್ಥೆಯ ಪರವಾಗಿ ಒಂದು ಸಂಸ್ಥೆಯನ್ನು ಅಭಿನಂದನೆ ಮಾಡಲಿಕ್ಕೆ ನಮ್ಮ ತಾಲೂಕು ಆಡಳಿತ ಸಜ್ಜಾಗಿದೆ. ಇದರಲ್ಲಿರುವಂತಹ ಸಾಧಕರು ಕೇವಲ ಪುತ್ತೂರು ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಮಾತ್ರ ಅರ್ಹರಲ್ಲ, ಇಲ್ಲಿರುವಂಥ ಅನೇಕರು ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಗೂ ಅರ್ಹರೆಂಬ ಒಂದು ಗೌರವದೊಂದಿಗೆ ಇವತ್ತಿನ ಈ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ವಿವರವನ್ನು ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹಿರಿಯ ಸಾಹಿತಿಗಳಾಗಿರುವಂಥ ಶ್ರೀಯುತ ನರೇಂದ್ರ ರೈ ದೇರ್ಲ ಅವರು ಅನ್ಯ ಕಾರ್ಯ ನಿಮಿತ್ತ ಇವತ್ತು ಕಾಂತಾವರದಲ್ಲಿದ್ದ ಕಾರಣ ಅವರು ಬರಲಿಕ್ಕೆ ಅನಾನುಕೂಲ ಆಗ್ತಾ ಇದೆ. ಅವರೊಂದು ಕಿರುಪರಿಚಯವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಕನ್ನಡ ಪ್ರಾಧ್ಯಾಪಕರು, ಕೃಷಿಕರು, ಅಂಕಣಕಾರರು, ಸೂಕ್ಷ್ಮ ಸಂವೇದನೆಯ ಲೇಖಕರು ಆಗಿರುವಂತಹ ಇವರು ಪರಿಸರ ಕುರಿತ ಬರಹಗಾರರ ಚಲನಶೀಲ ಸಂಶೋಧಕರಾಗಿ ಕೆಲಸ ಮಾಡಿದವರು. ತಮ್ಮ ಪರಿಸರ ಸಂಬಂಧಿ ಬರಹಗಳಿಂದ ಗುರುತಿಸಿಕೊಂಡವರು. ನಿಸರ್ಗ ಪ್ರೇಮಿ. ಕನ್ನಡ ಪತ್ರಿಕೆಗಳಲ್ಲಿ ಅವರ ಲೇಖನ ಅಂಕಣಗಳು ಪ್ರಕಟಗೊಂಡಿವೆ. ಮಾತ್ರವಲ್ಲದೆ ಕೃಷಿ ಹಾಗೂ ಇನ್ನಿತರ ವಿಚಾರಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸಿರುವಂಥ ಗೌರವ ಅವರಿಗೆ ಸಲ್ತಾ ಇದೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವ ಸಾಧಕರು ಶ್ರೀಯುತ ಡಾಕ್ಟರ್ JC ಅಡಿಗ, ತಾವು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಳೆದ 40 ವರ್ಷಗಳಿಂದ ಪುತ್ತೂರಿನ ಚೇತನ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದು 5,000ಕ್ಕೂ ಅಧಿಕ ಹೃದಯದ ಸಂಬಂಧಿ ಇರುವ ಸಮಸ್ಯೆ ಇರುವ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದು, ಇದರ ಜೊತೆಗೆ ಸಾವಿರಾರು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಮಾಡಿರುತ್ತಾರೆ. ಇವರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನೋರ್ವ ಸಾಧಕರಾಗಿರುವಂಥ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಮಾಡಿರುವ ಸಾಧನೆಗಾಗಿ ಇವರನ್ನು ಗೌರವಿಸ್ತಾ ಇದ್ದೇವೆ. ಇವರು ಪಾಠದಾನ ಕುಟುಂಬ ವ್ಯವಸ್ಥೆ ಎಂಬ ವಿಷಯದಲ್ಲಿ ಕಣ್ಣೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದು ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧವನ್ನು ಮಂಡಿಸಿರುತ್ತಾರೆ. ಸಾಹಿತ್ಯ ಮತ್ತು ಸಂಶೋಧನೆ, ತುಳು ಭಾಷೆ ಬಗ್ಗೆ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದು, ಜೊತೆಗೆ ಘನತ್ಯಾಜ್ಯ ವಿಲೇವಾರಿ ರಾಷ್ಟ್ರೀಯ ಸಮಿತಿಯ ಸದಸ್ಯರು ಕೂಡ ಆಗಿರುತ್ತಾರೆ. ವಿವಿಧ ಪತ್ರಿಕೆಗಳಲ್ಲಿ 400ಕ್ಕೂ ಅಧಿಕ ಲೇಖನಗಳು ಮುದ್ರಣವಾಗಿದ್ದು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವ ಸಾಧಕರಾಗಿರುವಂಥ ಶ್ರೀಯುತ ಉದಯ್ ಕುಮಾರ್ UL ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮಾಡಿರುವ ಸೇವಾ ಸಾಧನೆಗಾಗಿ ಇವರಿಗೆ ಅಭಿನಂದಿಸ್ತಾ ಇದ್ದೇವೆ. ಇವರು ಕಳೆದ 33 ವರ್ಷಗಳಿಂದ ಹೊಸದಿಗಂತ ಪತ್ರಿಕೆಯ ಉಪ್ಪಿನಂಗಡಿ ವಲಯದ ವರದಿಗಾರನಾಗಿ ಸೇವೆ ಸಲ್ಲಿಸುತ್ತಿದ್ದು, ಕನ್ನಡಪ್ರಭ, ವಿಜಯವಾಣಿ ಪತ್ರಿಕೆಯ ವರದಿಗಾರನಾಗಿಯೂ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ ಗೌರವ ಇವರಿಗೆ ಸಲ್ತಾ ಇದೆ. ಇವರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಸೇವಾ ಸಾಧಕರಾಗಿರುವಂಥ ಶಿಲ್ಪಕಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರು ಶಿಲ್ಪಿ M ವಾಸುದೇವ ಆಚಾರ್ಯ, ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಕಳೆದ ಹಲವಾರು ವರ್ಷಗಳಿಂದ ಕಾಷ್ಟಶಿಲ್ಪ ಕೆತ್ತನೆ ಮಾಡುತ್ತಾ ಬಂದಿದ್ದು, ಇವರು ಅನೇಕ ದೇವಸ್ಥಾನಗಳಿಗೆ ಪಲ್ಲಕ್ಕಿ ಕೆತ್ತನೆ, ಬಾಗಿಲು, ಪುಷ್ಪರಥ, ಸ್ವರ್ಣ ಬೆಳ್ಳಿ ರಥ, ಪುರಾತನ ಚಾವಣಿ ಮಾಡಿರುತ್ತಾರೆ. ದಕ್ಷಿಣಮೂರ್ತಿ ಕಶ್ಯಪ ಶಿಲ್ಪದ ಶಾಸ್ತ್ರದ ಬಗ್ಗೆ ಅಪಾರ ಜ್ಞಾನ ಹೊಂದಿರುವ ಇವರು ಕಾರಿಂಜೇಶ್ವರ ದೇವಸ್ಥಾನದ ಪಲ್ಲಕ್ಕಿ, ಒಡಿಯೂರಿನ ಪುಷ್ಪರಥ, ಇನ್ನಿತರ ದೇವಸ್ಥಾನಗಳಲ್ಲಿ ಸೇವೆ ಮಾಡಿದ ಗೌರವ ಇವರಿಗೆ ಸಲ್ಲುತ್ತಾ ಇದೆ. ಇವರಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವ ಸಮಾಜ ಸೇವಕರಾಗಿರುವಂಥ
ಅಬುಬಕರ್ ಮುಲಾರ್ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರು ಕಳೆದ 36 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದು ಪುತ್ತೂರಿನಲ್ಲಿ ಹಲವಾರು ಸೌಹಾರ್ದ ಸಮಾರಂಭಗಳನ್ನು ಆಯೋಜಿಸಿ ಸೌಹಾರ್ದತೆಯನ್ನು ಮೆರೆದಿದ್ದಾರೆ. ಜೊತೆಗೆ ಕಳೆದ ಹಲವಾರು ವರ್ಷಗಳಿಂದ ಬೇಸಿಗೆ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ನೀರಿನ ಅಭಾವ ಉಂಟಾದಾಗ ಉಚಿತವಾಗಿ ಟ್ಯಾಂಕರ್ ಮೂಲಕ ನೀರನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಅದರ ಜೊತೆಗೆ ಕೊರೋನಾ ಸಂದರ್ಭದಲ್ಲೂ ಕೂಡ ಅನೇಕರ ಶವ ಸಂಸ್ಕಾರಕ್ಕೂ ಕೂಡ ತಮ್ಮ ಜೀವದ ಹಂಗನ್ನು ತೊರೆದು ಸೇವೆಯನ್ನು ಮಾಡಿದ ಗೌರವ ಇವರಿಗೆ ಸಲ್ತದೆ. ಇವರಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವರು ಸಾಧಕರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರು ಶ್ರೀಯುತ ರಮೇಶ್ ಉಳಯ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಪುತ್ತೂರು ತಾಲೂಕಿನ ಸಂಜಯನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಗುರುಗಳಾಗಿದ್ದಾರೆ. ಇವರು ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸುಮಾರು 30 ವರ್ಷಗಳ ಸೇವಾ ಅವಧಿಯನ್ನು ಪೂರೈಸಿ ಇವರು ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸಂಪನ್ಮೂಲ ವ್ಯಕ್ತಿ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಸಮೂಹ ಸಂಪನ್ಮೂಲ ವ್ಯಕ್ತಿ ಮುಂತಾದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಗೌರವ ಇವರಿಗೆ ಸಲ್ತಾ ಇದೆ. ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ಮೊದಲ ಬಾರಿಗೆ ಪುತ್ತೂರಿನ 5 ಸಾಧಕರನ್ನು ಗೌರವಿಸಬೇಕಾಗಿ ಗೌರವಪೂರ್ವಕವಾಗಿ ಶಾಸಕರಲ್ಲಿ ಹಾಗೂ ಎಲ್ಲ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಸೇವಾ ಸಾಧಕರಾಗಿರುವಂಥ ಶಿಕ್ಷಣ ಕ್ಷೇತ್ರದ ಸಾಧಕರಾಗಿರುವಂಥ ಪ್ರೊಫೆಸರ್ ಝೇವಿಯರ್ ಡಿಸೋಜಾ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರು ಕಳೆದ 37 ವರ್ಷಗಳಿಂದ ಬೋಧನಾ ಕ್ಷೇತ್ರದಲ್ಲಿ ಅಪಾರ ಅನುಭವ ಮತ್ತು ಸೇವೆ ಮಾಡಿದ ಓರ್ವ ಶಿಕ್ಷಕರಾಗಿದ್ದು ಕಳೆದ 12 ವರ್ಷಗಳಿಂದ ಪ್ರಾಂಶುಪಾಲರಾಗಿ ಸೇವೆಯನ್ನು ಮಾಡುತ್ತಿದ್ದು ಪುತ್ತೂರಿನ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅದೇ ರೀತಿಯಲ್ಲಿ ಇವರ ಮಾರ್ಗದರ್ಶನದಲ್ಲಿ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಉತ್ತಮ ಜೀವನವನ್ನು ರೂಪಿಸಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆ ಅಪಾರ. ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಸೇವಾ ಸಾಧಕರಾಗಿರುವಂಥವರು ಶಿಕ್ಷಣ ಕ್ಷೇತ್ರದ ಸಾಧಕರು ಶ್ರೀಯುತ ರಮೇಶ್ ಉಳಯ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಪ್ರಸ್ತುತ ಪುತ್ತೂರು ತಾಲೂಕಿನ ಸಂಜಯನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಗುರುಗಳಾಗಿರುವ ಇವರು ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸರಿಸುಮಾರು 30 ವರ್ಷಗಳ ಸೇವಾ ಅವಧಿಯನ್ನು ಪೂರೈಸಿದ್ದಾರೆ. ಇವರು ಶಿಕ್ಷಣ ಇಲಾಖೆಯ ರಾಜ್ಯ ಸಂಪನ್ಮೂಲ ವ್ಯಕ್ತಿ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಸಮೂಹ ಸಂಪನ್ಮೂಲ ವ್ಯಕ್ತಿ ಇತ್ಯಾದಿ ಹುದ್ದೆಗಳನ್ನು ಅಲಂಕರಿಸಿದ ವ್ಯಕ್ತಿ. ಇವರ ಮಾರ್ಗದರ್ಶನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಮಾತ್ರವಲ್ಲದೆ ಬಹಳ ವಿಶೇಷವಾಗಿ ಹೇಳಬೇಕಾದದ್ದು HIV ಪೀಡಿತ ವಿದ್ಯಾರ್ಥಿಗೂ ಕೂಡ ಅವರು ಶಿಕ್ಷಣವನ್ನು ನೀಡಿ ಸೇವೆಯನ್ನು ಮೆರೆದ ಏಕೈಕ ವ್ಯಕ್ತಿ ಹೇಳಿದರೆ ಶ್ರೀಯುತ ರಮೇಶ್ ಉಳಯ ಅವರನ್ನು ಹೇಳ್ತಾ ಅವರನ್ನು ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇನ್ನೋರ್ವ ಸೇವಾ ಸಾಧಕರು ಸಮಾಜ ಸೇವೆಯಲ್ಲಿ ಉತ್ತಮ ಸೇವೆಯನ್ನು ನೀಡಿರುವವರು ಶ್ರೀಯುತ ಸಂಶುದ್ದೀನ್ ಸಾಲ್ಮರ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವರು ಕಳೆದ 29 ವರ್ಷಗಳಿಂದ ಪಾರಂಪರ್ಯ ವೈದ್ಯ ಪದ್ಧತಿಯ ಮೂಲಕ ಸಾವಿರಾರು ಮಂದಿಯ ಮೂಲವ್ಯಾಧಿಗೆ ಚಿಕಿತ್ಸೆಯನ್ನು ನೀಡಿ ಯಶಸ್ವಿಯಾಗಿದ್ದು ಇವರು ಅನೇಕ ಉಚಿತ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಿ ಸಾವಿರಾರು ಮಂದಿಗೆ ಉಚಿತ ಔಷಧಿ ವಿತರಿಸುವ ಜೊತೆಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಸೇವಾ ಸಾಧಕರು ದೈವಾರಾಧನೆಯಲ್ಲಿ ಅಪಾರ ಸೇವೆ ಮಾಡಿದವರು ಶ್ರೀಯುತ ಬಾಲಕೃಷ್ಣ ಪೂಜಾರಿ ಪಲ್ಲತ್ತಾರು ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಶ್ರೀಯುತ ಬಾಲಕೃಷ್ಣ ಪೂಜಾರಿ ಪಲ್ಲತ್ತಾರು. ಇನ್ನೋರ್ವ ಸೇವಾ ಸಾಧಕರು ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಮಾಡಿರುವಂಥ ಶ್ರೀಯುತ ವಿನೋದ್ ರೈ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರು ಪ್ರಸ್ತುತ ಗೆಜ್ಜೆಗೇರಿ ಮೇಳದಲ್ಲಿ ಪೂರ್ಣ ಪ್ರಮಾಣದ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಕಳೆದ 43 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುತ್ತಿರುವಂಥ ಕಲಾರಾಧಕರಾಗಿದ್ದಾರೆ. ಕಳೆದ 43 ವರ್ಷಗಳಿಂದ ಇವರು ಕಲಾವಿದರಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಪತ್ರಿಕೆಯಲ್ಲಿ ತಪ್ಪಿ 35 ವರ್ಷ ಅಂತೇಳಿ ಮುದ್ರಣ ಆಗಿದೆ. ಅದರಿಂದಾಗಿ 43 ವರ್ಷ ಅಂತೇಳಿ ಅವರು ಹೇಳಿದ್ದಾರೆ. ಅದನ್ನು ಇಲ್ಲಿ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ.
ಇನ್ನೋರ್ವ ಸೇವಾ ಸಾಧಕಿ, ರಂಗಭೂಮಿ ಕ್ಷೇತ್ರದ ಸಾಧಕಿ ಕುಮಾರಿ ಪವಿತ್ರ ಹೆಗ್ಡೆ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಸುಮಾರು 17 ವರ್ಷಗಳಿಂದ ಚಲನಚಿತ್ರ, ಕಿರುಚಿತ್ರ, ನಾಟಕ, ಹಾಸ್ಯ, ಪ್ರಹಸನ ಮತ್ತು ಕನ್ನಡದ ಪ್ರಖ್ಯಾತ ದೂರದರ್ಶನ ವಾಹಿನಿಯಲ್ಲಿ ಧಾರಾವಾಹಿ ಹಾಗೂ ಜಾಹೀರಾತಿನಲ್ಲಿ ಅಭಿನಯಿಸಿದ್ದಾರೆ. ಮಾತ್ರವಲ್ಲದೆ ಹಾಸ್ಯ ಕಾರ್ಯಕ್ರಮಗಳಲ್ಲೂ ಕೂಡ ಅಭಿನಯಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ದೇಶ ವಿದೇಶಗಳಲ್ಲಿ 3000ಕ್ಕೂ ಅಧಿಕ ವೇದಿಕೆಗಳಲ್ಲಿ ಕಲಾ ಸೇವೆ ಮಾಡಿರುವಂಥ ಸಾಧನೆ ಇವ್ರದ್ದು. ಇವರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರನ್ನು ಗೌರವಪೂರ್ವಕವಾಗಿ ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಸೇವಾ ಸಾಧಕರು ನಮ್ಮ ಜೊತೆಗಿದ್ದಾರೆ. ಬಹುಮುಖ ಪ್ರತಿಭೆ, ಗಡಿನಾಡಿನ ಸಾಧಕ ಡಾಕ್ಟರ್ ಹಾಜಿ ಎಸ್ ಅಬೂಬಕ್ಕರ್ ಆರ್ಲಪದವು ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಭಾರತ ದೇಶದ ಈ ಭಾಗವನ್ನು ಒಂದು ಕಾಲದಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ಇದು ಸೇರಿಕೊಂಡಿತ್ತು. ಆಮೇಲೆ ಭಾಷಾವಾರು ವಿಂಗಡಣೆ ಆಗುವ ಸಂದರ್ಭದಲ್ಲಿ ಕನ್ನಡವನ್ನು ಮಾತನಾಡುವಂತಹ ಈ ಭಾಗವನ್ನು ಒಂದುಗೂಡಿಸಿ 1956ನೇ ಇಸ್ವಿಯಲ್ಲಿ ಮೈಸೂರು ಪ್ರಾಂತ್ಯ, ಮೈಸೂರು ರಾಜ್ಯವನ್ನಾಗಿ ಇದನ್ನು ರಚಿಸಲಾಯಿತು. 1973ರಲ್ಲಿ ಇದು ಕರ್ನಾಟಕ ಅನ್ನುವ ಹೆಸರಿನಿಂದ ನಮ್ಮ ರಾಜ್ಯ ಕನ್ನಡ ನಾಡು ಬೆಳಗಲಿಕ್ಕೆ ಆರಂಭವಾಯಿತು. ಕನ್ನಡ ನಮ್ಮೆಲ್ಲರ ಮಾತೃಭಾಷೆ. ಕನ್ನಡ ಈ ಮಾತೃಭಾಷೆಯಾಗಿರುವ ಈ ಕನ್ನಡ ಮಣ್ಣಿನ ನೆಲ ಅನೇಕ ಸಂಸ್ಕೃತಿಗಳ ತವರು. ಕನ್ನಡ ಮಾತೃಭಾಷೆಯನ್ನು ಆಡ್ತಾ ಇರುವಂತಹ ಈ ನೆಲದಲ್ಲಿ ಕೇವಲ ಕನ್ನಡ ಮಾತ್ರ ಅಲ್ಲ, ಕನ್ನಡ ಅನ್ನುವಂಥ ಈ ಮಹಾತಾಯಿ ಅನೇಕ ಈ ನಾಡಿನಲ್ಲಿ ಅನೇಕ ಭಾಷೆಗಳಿಗೆ, ಉಪಭಾಷೆಗಳಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಅದು ತುಳು ಇರ್ಬೋದು, ಅದು ಕೊಡವ ಭಾಷೆ ಇರ್ಬೋದು, ಅದು ಬೇರೆ ಬೇರೆ ಜಾತಿಯಲ್ಲಿರುವಂತಹ ತುಳುವಿನಲ್ಲಿ ಕನ್ನಡದಲ್ಲಿರುವಂಥ ಅರೆಭಾಷೆ ಇರ್ಬೋದು, ಬೇರೆ ಬೇರೆ ಭಾಷೆಗಳು, ಸಣ್ಣ ಸಣ್ಣ ಭಾಷೆಗಳಿಗೆ ಜನ್ಮ ಕೊಟ್ಟಂತಹ ತಾಯಿ ಕನ್ನಡ ನಾಡು. ಈ ಕನ್ನಡದ ಈ ರಾಜ್ಯೋತ್ಸವದ ಈ ದಿವಸ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವು ಯಾವುದೇ ಭಾಷೆಯನ್ನು ನಮ್ಮ ಮನೆಯ ಮಾತಾಗಿ ಉಪಭಾಷೆಗಳಲ್ಲಿ ನಾವು ಬದುಕ್ತಾ ಇದ್ದರೂ ಕೂಡ ಕನ್ನಡಕ್ಕೆ ನಮ್ಮ ಗೌರವವನ್ನು, ಕನ್ನಡ ನಾಡಿನ ಈ ಭಾಷೆಯನ್ನು ನೆನಪಿಸಿಕೊಳ್ಳುವ, ಇದಕ್ಕೆ ನಮ್ಮ ಬದ್ಧತೆಯನ್ನು ತೋರುವ ಮತ್ತು ಇದನ್ನು ನಮ್ಮ ಮುಂದಿನ ಪರಂಪರೆಗೆ ಬೆಳೆಸಿಕೊಂಡು ಹೋಗುವ ಬದ್ಧತೆಯನ್ನು ನಾವು ತೋರಿಸಬೇಕಾಗ್ತದೆ. ಕನ್ನಡ ಇವತ್ತು ಅವ್ಯಾಹತವಾಗಿ ಬೇರೆ ಭಾಷೆಗಳ ದಾಳಿಗೆ ಒಳಗಾಗಿರುವಂಥ ಒಂದು ಭಾಷೆ. ಇದು ದುರದೃಷ್ಟವೆಂತ ಏನು ಅಂತ ಹೇಳಿದರೆ, ಈ ದಾಳಿಗೆ ಸ್ವತಃ ನಾವು ಕನ್ನಡಿಗರೇ ಕಾರಣರಾಗಿದ್ದೇವೆ. ನಮ್ಮ ರಾಜ್ಯಕ್ಕೆ ವಲಸಿಗರಾಗಿ ಬರುವಂತಹ ತಮಿಳರು, ನಮ್ಮ ರಾಜ್ಯಕ್ಕೆ ವಲಸಿಗರಾಗಿ ಬರುವಂತಹ ಮಲಯಾಳಿಗಳು, ಬೆಂಗಳೂರಿನಂತಹ ನಮ್ಮ ಮಹಾನಗರಕ್ಕೆ ವಲಸೆ ಬರುವಂತಹ ಆಂಧ್ರ ಪ್ರದೇಶದ ತೆಲುಗರು, ಇವರೆಲ್ಲ ಇಲ್ಲಿಗೆ ಬಂದು ಇಲ್ಲಿ ತೆಲುಗರು ತೆಲುಗನ್ನೇ, ತಮಿಳರು ತಮಿಳನ್ನೇ, ಮಲಯಾಳಿಗಳು ಮಲಯಾಳವನ್ನೇ ಸ್ಥಾಪನೆ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ತಮ್ಮ ಮಾತೃಭಾಷೆಯ ಮೇಲೆ ಇರುವಂತಹ ಅಂಧಾಭಿಮಾನದಿಂದ
ಈ ರಾಜ್ಯದ ಕನ್ನಡವನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಗಳು, ನಾವು ಕೂಡ ನಮ್ಮ ಭಾಷೆಯನ್ನು ಬಲವಾಗಿ ಬೇರೂರಲು ಪ್ರಯತ್ನ ಮಾಡಬೇಕಾದ ಅನಿವಾರ್ಯತೆ ಇದೆ. ಅವರು ತಮಿಳರಿರ್ಬೋದು, ಹಿಂದಿಯವರಿರ್ಬೋದು, ಅವರು ಮಲಯಾಳಿಗಳಿರ್ಬೋದು, ಕನ್ನಡ ನಾಡಿನಲ್ಲಿ ಅವರು ಕನ್ನಡವನ್ನೇ ಮಾತನಾಡಬೇಕು. ನಾವು ಅವರ ಜೊತೆಗೆ ಕನ್ನಡದಲ್ಲೇ ವ್ಯವಹಾರ ಮಾಡಿದಾಗ ಮಾತ್ರ ಕನ್ನಡ ಇಲ್ಲಿ ಉಳಿಲಿಕ್ಕೆ ಸಾಧ್ಯ. ಅದರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿಯೇ ಶಿಕ್ಷಣವನ್ನು ಕೊಟ್ಟಾಗ ನಮ್ಮ ಮಕ್ಕಳಲ್ಲಿ ಕನ್ನಡದ ಮೇಲಿನ ಪ್ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನಾವಿವತ್ತು ಹೇಳ್ತೇವೆ ಇಂಗ್ಲೀಷ್ ಅನ್ನುವಂಥದ್ದು ಅದು ಅಂತಾರಾಷ್ಟ್ರೀಯ ಭಾಷೆ, ಇಂಗ್ಲೀಷ್ ಭಾಷೆಯಲ್ಲಿಯೇ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ಒಂದು ವಾದ, ಒಂದು ತಪ್ಪು ಕಲ್ಪನೆ ಕೆಲವರಲ್ಲಿ ಇದೆ. ಇಂಗ್ಲೀಷನ್ನು ಯಾವುದೇ ಸಂದರ್ಭದಲ್ಲಿ ಯಾರಿಗೇ ಆದರೂ ಕಲೀಲಿಕ್ಕೆ ಆಗ್ತದೆ. ಮಾತೃಭಾಷೆ ಕನ್ನಡ ಆಗಿರುವಂಥ ನಾವು ಪ್ರಾಥಮಿಕ ಶಾಲೆಯಿಂದಲೇ ಕನ್ನಡವನ್ನು ನಮ್ಮ ಮಾತೃಭಾಷೆಯಲ್ಲೇ ಪಾಠವನ್ನು ಕಲಿತಾಗ ಅದು ಏನಾಗ್ತದೆ ಅಂದರೆ ಅದು ನಮ್ಮ ಮನಸ್ಸಿನಲ್ಲಿ ಹೆಚ್ಚು ಆಳವಾಗಿ ಬೇರೂರ್ತದೆ. ಮನುಷ್ಯನಲ್ಲಿ ಪ್ರಧಾನವಾಗಿ ಬೇಕಾಗುವುದು ಅವನಿಗೆ ಭಾಷೆಯಲ್ಲ, ಮನುಷ್ಯನಿಗೆ ಬೇಕಾಗುವುದು ಡಿಗ್ರಿ ಅಲ್ಲ, ಮನುಷ್ಯನಿಗೆ ಬೇಕಾಗುವಂಥದ್ದು ಸೃಜನಶೀಲತೆ. ಎಲ್ಲಿ ಸೃಜನಶೀಲತೆ ಇದೆಯೋ ಅಲ್ಲಿ ಸೃಷ್ಟಿ ಉಂಟಾಗ್ತದೆ. ಹೊಸತರ ಸೃಷ್ಟಿ ಸೃಜನಶೀಲತೆಯಿಂದ ಉಂಟಾಗ್ತದೆ. ಮನುಷ್ಯನ ಸೃಜನಶೀಲತೆ ಬೆಳೀಬೇಕಾದ್ರೆ ಅವನು ಮಾತೃಭಾಷೆಯಲ್ಲೇ ಕಲಿಬೇಕಾಗ್ತದೆ. 1ರಿಂದ 10ನೇ ತರಗತಿಯವರೆಗೆ ಮಾತೃಭಾಷೆಯಲ್ಲಿ ಕಲಿತಾಗ ಮಾತ್ರ ನಮ್ಮ ಮಕ್ಕಳ ಸೃಜನಶೀಲತೆ ಬೆಳೆಯಬಹುದು. ಆದರೆ ಬೇರೆ ಭಾಷೆಯಲ್ಲಿ ಬೆಳೆದಾಗ ಅವನಲ್ಲಿರುವಂಥ ಸೃಜನಶೀಲತೆ ನಶಿಸಿ ಹೋಗಿ ಅವನು ಕೇವಲ ಒಂದು ಕಂಪ್ಯೂಟರ್ನ ರೀತಿ ಏನನ್ನು ತೆಗೆದುಕೊಳ್ತಾನೆಯೋ ಅದನ್ನು ಕಕ್ಕುವಂತಹ ಡಾಟಾಗಳನ್ನು ಸ್ವೀಕಾರ ಮಾಡಿ ಡಾಟಾಗಳನ್ನು ಹೊರಗೆ ಹಾಕುವಂಥ ಒಂದು ಮೆಷಿನ್ ಆಗಬಹುದಷ್ಟೇ ಹೊರತು ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವೆಲ್ಲರೂ ಹೇಳ್ತೇವೆ ಮಾತನಾಡುವಾಗ. ಎಲ್ಲರೂ ಕನ್ನಡದ ಸಭೆಗಳಲ್ಲಿ ರಾಜ್ಯೋತ್ಸವದ ದಿವಸ ಈ ಮಾತನ್ನು ಹೇಳ್ತೇವೆ. ಆದರೆ ಪ್ರಾಕ್ಟಿಕಲ್ ಆಗಿ ನಾವು ನಮ್ಮ ಮಕ್ಕಳಿಗೆ ಏನನ್ನು ಕಲಿಸ್ತೇವೆ, ನಾವೆಲ್ಲರೂ ಅದನ್ನು ಮಾಡಬೇಕಾಗಿದೆ. ನಾನು ಇಲ್ಲಿ ನನ್ನ ಮಕ್ಕಳು ಕೂಡ ಕನ್ನಡ ಮಾಧ್ಯಮದಲ್ಲೇ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದವರು. ಅವರಿಗೆ ಕೂಡ ಯಾವುದೇ ರೀತಿಯ ಕೊರತೆ ಅವರಿಗೆ ಆಗಲಿಲ್ಲ. ಕನ್ನಡದಲ್ಲಿ ಕಲಿತಾಗ ಅವರು ವಿದ್ಯಾಭ್ಯಾಸದಲ್ಲಿ ಖಂಡಿತಕ್ಕೂ ಹಿಂದೆ ಉಳಿಯುವುದಿಲ್ಲ ಅನ್ನುವುದನ್ನು ನಾನು ಕೂಡ ನನ್ನ ಬದುಕಿನಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಮಾಡಿ ತೋರಿಸಿ ಸಾಧಿಸಿ ಅದನ್ನು ನಾನು ಹೇಳ್ತಾ ಇದ್ದೇನೆ. ಕನ್ನಡ ಅನ್ನುವುದು ನಮ್ಮೆಲ್ಲರ ಮಾತೃಭಾಷೆ. ನಾವು ಕನ್ನಡಿಗರು ಅನ್ನುವುದಕ್ಕೆ ನಮಗೆ ಹೆಮ್ಮೆ ಇರಬೇಕು. ಕನ್ನಡದಲ್ಲಿ ಇರುವಂತಹ ಅನೇಕ ಸಾಹಿತಿಗಳು ಈ ಕನ್ನಡ ನಾಡನ್ನು ಶ್ರೀಮಂತಗೊಳಿಸಿದ್ದಾರೆ, ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡದ ಸಾಹಿತಿಗಳು, ಕನ್ನಡದ ಕವಿಗಳು, ಕನ್ನಡದ ಲೇಖಕರುಗಳು, ಕನ್ನಡದ ಸಿನಿಮಾ ರಂಗ, ಬೇರೆ ಬೇರೆ ಪ್ರಾಕಾರದಲ್ಲಿ ಕನ್ನಡದ ನಾಟಕ, ಬೇರೆ ಬೇರೆ ಪ್ರಾಕಾರಗಳಲ್ಲಿ ಕನ್ನಡ ಇವತ್ತು ನಾಡು ನುಡಿಯ ಸಂಸ್ಕೃತಿಯ ಬೆಳಕನ್ನು ಎಲ್ಲ ಕಡೆಗೆ ಕನ್ನಡದ ಮೂಲಕ ನಾವು ಪಸರಿಸ್ತಾ ಇದ್ದೇವೆ. ಕನ್ನಡ ಯಾವತ್ತೂ ಶಾಶ್ವತವಾಗಿ ಸಾವಿರಾರು ವರ್ಷಗಳ ಕಾಲ ಈ ನಾಡಿನ ಮಾತೃಭಾಷೆಯಾಗಿ ನಮ್ಮೆಲ್ಲ ಉಸಿರಾಗಿ ಉಳಿಯಲಿ, ಬೆಳೆಯಲಿ ಮತ್ತು ಮುಂದಿನ ಜನಾಂಗಕ್ಕೆ ಶುದ್ಧ ಕನ್ನಡ ಅದು ಶುದ್ಧವಾಗಿಯೇ ಅದು ಉಳಿಯಲಿ ಅನ್ನುವ ಹಾರೈಕೆಯನ್ನು ಹೇಳ್ತಾ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡಾಂಬೆ. ಸಂಘ ಸಂಸ್ಥೆ ವಿಭಾಗದಲ್ಲಿ JCI ಪುತ್ತೂರು ಇದನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಗುರುತಿಸಿ ಗೌರವಿಸುವಂಥ ಒಂದು ಸುಸಂದರ್ಭ. ಅಧ್ಯಕ್ಷರಾಗಿರುವಂಥ ಶ್ರೀಯುತ ಭಾಗ್ಯಶ್ರೀ ಹಾಗೂ JCI ಪುತ್ತೂರು ಇದರ ಪದಾಧಿಕಾರಿಗಳು ಬಂದಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. 54 ವರ್ಷಗಳಿಂದ ಪುತ್ತೂರಿನಲ್ಲಿ ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಬಂದಿರುವಂಥ ಸಂಸ್ಥೆ JCI. 1972ರಲ್ಲಿ ಕುಡ್ಗಿ ರತ್ನಾಕರ್ಷಣೆಯವರ ಮುಂದಾಳತ್ವದಲ್ಲಿ ಪ್ರಾರಂಭಗೊಂಡ ಈ JCI ಪುತ್ತೂರು ಕಳೆದ 54 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು, ತಾಲೂಕಿನಾದ್ಯಂತ 2014ರಲ್ಲಿ ಮಿಷನ್ 100 ಎನ್ನುವ SSLC ವಿದ್ಯಾರ್ಥಿಗಳಿಗೆ 100% ಫಲಿತಾಂಶ ಬರಲು ಮಾಡಿದ ತರಬೇತಿ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲೆಯಲ್ಲಿ 2 ಕೊಠಡಿಗಳ ನಿರ್ಮಾಣ, ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ಕೊಠಡಿ ನಿರ್ಮಾಣ, ಸ್ವಚ್ಛ ಪುತ್ತೂರು, ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲು ಸ್ಥಳೀಯ ಆಡಳಿತಕ್ಕೆ ಪ್ರತಿ ವರ್ಷ ಸಂಪೂರ್ಣ ಸಹಕಾರ, ಹಾರಾಡಿ ಶಾಲೆಗೆ ಕುಡಿಯುವ ನೀರಿನ ಟ್ಯಾಂಕ್ ಕೊಡುಗೆ, ಮತ್ತು ಈ ವರ್ಷ ಡ್ರಗ್ಸ್ ಮುಕ್ತ ಪುತ್ತೂರು ಅಭಿಯಾನ,
ಜೊತೆಗೆ ಸೈಬರ್ ಕ್ರೈಮ್ ಜಾಗೃತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ವಿದ್ಯಾಮಾತ ಅಕಾಡೆಮಿಯ ಜೊತೆ ಸೇರಿ ಶ್ರೀಯುತ ಭಾಗ್ಯಶ್ರೀ ಅವರು ಮಾಡ್ತಾ ಇದ್ದಾರೆ. ಈ ವರ್ಷ 100 ತರಬೇತಿಗಳನ್ನು ತಾಲೂಕಿನಾದ್ಯಂತ ಮಾಡುವ ಯೋಜನೆಯನ್ನು ಹಮ್ಮಿಕೊಂಡಿದ್ದು, ಈ ವರ್ಷ JCI ಪುತ್ತೂರು ಇದರ ಅಧ್ಯಕ್ಷರಾಗಿ ಶ್ರೀಯುತ ಭಾಗ್ಯಶ್ರೀ ಅವರು ಅತ್ಯುತ್ತಮ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಉತ್ತಮ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವಂಥ ಸಂಸ್ಥೆ JCI ಪುತ್ತೂರು. JCI ಪುತ್ತೂರು ಇದರ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳನ್ನು ಪುತ್ತೂರಿನ ನೆಚ್ಚಿನ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಹಾಗೂ ಎಲ್ಲ ಗಣ್ಯರು ಸೇರಿ ಇವತ್ತು ಅಭಿನಂದಿಸ್ತಾ ಇದ್ದೇವೆ. ಶ್ರೀಯುತ ಭಾಗ್ಯಶ್ರೀ ಹಾಗೂ JCI ಸಂಸ್ಥೆಯ ಸರ್ವ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸೇವೆಗಳು ನಿಮ್ಮ ಸಂಸ್ಥೆಯಿಂದ ನಡೀಲಿ ಎಂಬ ಶುಭ ಹಾರೈಕೆಯನ್ನು ಹೇಳ್ತಾ ಮತ್ತೊಮ್ಮೆ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಸ್ವೀಕರಿಸಿದ ಎಲ್ಲ ಸೇವಾ ಸಾಧಕರಿಗೆ ಅಭಿನಂದನೆಗಳು. ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಮಾನ್ಯ ಶಾಸಕರೇ ಮತ್ತು ನಮ್ಮ ನಗರಸಭಾ ಅಧ್ಯಕ್ಷರೇ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಮತ್ತೆಲ್ಲ ಸಹೃದಯ ಕನ್ನಡ ಅಭಿಮಾನಿಗಳೇ, ಎಲ್ಲ ಸನ್ಮಾನಿತರ ಪರವಾಗಿ ನಾನು ನಮ್ಮ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಈ ಒಂದು ಪ್ರಶಸ್ತಿ ವಿತರಣಾ ಸಮಿತಿಯ ಎಲ್ಲರನ್ನು ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮನುಷ್ಯ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದಾಗ ಒಂದು ಗುರುತಿಸುವಿಕೆ ಅಥವಾ ಒಂದು ಮಾನ್ಯತೆ ಪ್ರತಿಯೊಬ್ಬರಿಗೂ ಖುಷಿ ಕೊಡುವಂಥ ವಿಚಾರ. ಇವತ್ತು ಈ 12 ಜನ ಸನ್ಮಾನಿತರೇನಿದ್ದಾರೆ ಅವರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮಗೆ ಸಹ ನಮ್ಮ ಒಂದು ಏನು ಇಲ್ಲಿವರೆಗೆ ನಡೆಸಿರುವಂಥ ಕೆಲಸಗಳನ್ನ ನೆನಪಿಸಲಿಕ್ಕೂ ಸಾಧ್ಯ ಆಗಿದೆ ಮತ್ತು ಮುಂದೆಯೂ ನಮಗೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಇರಲಿಕ್ಕೆ ಸಹ ಒಂದು ಸಂದೇಶ ಕೊಟ್ಟ ಹಾಗೆ ಆಗ್ತದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ್ನ ಬಿಲ್ಲನು ಕಾಣುವ ಕವಿಯಳು ತೆಕ್ಕನೆ ಮನ ಮರೆಯುವುದು. ಕನ್ನಡ ಅಂತ ಹೇಳಿದರೆ ನಾವು ಯಾವಾಗಲೂ ಮಾತಾಡುವಂಥ ಭಾಷೆ, ನಮ್ಮ ರಾಜ್ಯದ ಭಾಷೆ. ಇದಕ್ಕೆಲ್ಲ ಪ್ರಾಮುಖ್ಯತೆ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗ್ತದೆ. ಮೈಸೂರು ರಾಜ್ಯವು ಈಗಿನ ಕರ್ನಾಟಕ ಎಂದು ನಾಮಕರಿಸಿದ ದಿನದಂದು 1956 ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತ ರಾಜ್ಯೋತ್ಸವವನ್ನು ಆಚರಿಸಲಾಗ್ತದೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಗಿರುತ್ತದೆ. ನಾವು ಕನ್ನಡ ಮಾತಾಡುವ ಪ್ರದೇಶದ ಭೌಗೋಳಿಕ ಏಕೀಕರಣವನ್ನು ಮಾತ್ರವಲ್ಲದೆ ನಮ್ಮ ರಾಜ್ಯವನ್ನು ವ್ಯಾಖ್ಯಾನಿಸುವ ಶ್ರೀಮಂತ ಸಂಸ್ಕೃತಿ, ಪರಂಪರೆ ಮತ್ತು ಭಾಷೆ ವೈವಿಧ್ಯತೆಗಳನ್ನು ಆಚರಿಸುತ್ತೇವೆ. ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿ ಬಹುತೇಕ ಹಿಂದೂಗಳು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಧರ್ಮ ಭೇದವಿಲ್ಲದೆ ಆಚರಿಸುತ್ತಾರೆ. ಶತಮಾನದ ಹಿಂದಕ್ಕೆ ಬಾಚಿರುವ ಬೇರುಗಳನ್ನು ಹೊಂದಿರುವ ಕನ್ನಡ ಭಾಷೆ ಕೇವಲ ಸಂವಹನ ಸಾಧನವಲ್ಲ, ಇದು ನಮ್ಮ ಇತಿಹಾಸ, ಮೌಲ್ಯಗಳು ಮತ್ತು ಗುರುತಿನ ಭಂಡಾರವಾಗಿದೆ. ಸುಮಾರು 5000 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಶ್ರೀಮಂತ ಭಾಷೆ ಮತ್ತು ಕನ್ನಡ ವಿವಿಧ ಧರ್ಮಗಳನ್ನು ಹೊಂದಿದ್ದರೂ ಸಾಂಸ್ಕೃತಿಕ ವೈವಿಧ್ಯಮಯವಾಗಿ ಬದುಕುತ್ತಿರುವ ನಮ್ಮ ದೇಶದಲ್ಲಿ ಕರ್ನಾಟಕವು ಕಲೆ ಮತ್ತು ಸಾಹಿತ್ಯವಾಗಿ ವಿಶೇಷವಾಗಿ ಗುರುತಿಸಲ್ಪಟ್ಟಿದೆ. ಐತಿಹಾಸಿಕ ಮಹತ್ವ ಮತ್ತು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಕರ್ನಾಟಕ ಸಂಪ್ರದಾಯ ಮತ್ತು ಆಧುನಿಕತೆಯ ಸಮನ್ವಯವನ್ನು ನೆಲೆಸಿರುವಂಥ ನಾಡು. ಕರ್ನಾಟಕ ರಾಜ್ಯೋತ್ಸವವು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು
ಅವಿರತವಾಗಿ ಶ್ರಮಿಸಿದ ನಮ್ಮ ಪೂರ್ವಜರ ಕೊಡುಗೆಗಳನ್ನು ಪ್ರತಿಬಿಂಬಿಸುವ ಮತ್ತು ಪ್ರಶಂಸಿಸುವ ದಿನವಾಗಿದೆ. ಕರ್ನಾಟಕದ ಎಲ್ಲ ಭಾಷೆಗಳನ್ನು ಪೂರೈಸುವ ತಾಯಿಯಾಗಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂಥ ಭಾಷೆ ಕನ್ನಡ. ಈ ಶುಭ ದಿನದಂದು ನಮ್ಮ ಕನ್ನಡದ ಪರಂಪರೆಯ ಬಗ್ಗೆ ಹೆಮ್ಮೆ ಪಡೋಣ. ನಮ್ಮ ರಾಜ್ಯವನ್ನು ಅನನ್ಯವಾಗಿಸುವ ವೈವಿಧ್ಯಮಯ ಗೌರವಿಸೋಣ ಮತ್ತು ಮುಂದಿನ ಪೀಳಿಗೆಗೆ ಸಮೃದ್ಧ ಅಂತರ್ಗತ ಮತ್ತು ಸಾಂಸ್ಕೃತಿಕ ರೋಮಾಂಚಕ ಕರ್ನಾಟಕವನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹುಟ್ಟಿದರೆ ಕನ್ನಡ ನಾಡದಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡದ ಮಣ್ಣನ್ನು ಮೆಟ್ಟಬೇಕು. ಹಂಸಲೇಖ ಅವರ ಈ ಸಾಹಿತ್ಯಕ್ಕೆ ಡಾಕ್ಟರ್ ರಾಜಕುಮಾರ್ ದನಿಯಾಗಿ ಈ ಹಾಡಿನ ಮೂಲಕ ಮತ್ತಷ್ಟು ಜನ್ಮವಿದ್ದರೂ ಈ ನಾಡಿನಲ್ಲೇ ಹುಟ್ಟಬೇಕು ಅಭಿಮಾನದ ಭಾವದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೆ ಮನದಾಳದ ಮಾತುಗಳನ್ನು ಹೇಳುತ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದವರು. ಕರ್ನಾಟಕದಲ್ಲಿ ನಮ್ಮ ಸರಕಾರ ಕನ್ನಡಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ, ನಮಗೆಲ್ಲರಿಗೆ ಗೊತ್ತಿದೆ. ಕರ್ನಾಟಕದಲ್ಲೂ ಅದರಲ್ಲೂ ಪುತ್ತೂರಿನಲ್ಲಿ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ನಮ್ಮ ಪುತ್ತೂರಿನ ತಾಲೂಕು ಆಡಳಿತ ಅದರ ಜೊತೆಯಲ್ಲಿ ಆಚರಣಾ ಹಬ್ಬಗಳ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಂಸ್ಥೆ ಸಂಘಟನೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾ ಇದೆ. ಈ ರಾಜ್ಯದ ಅಭಿವೃದ್ಧಿ ಆಗಬೇಕು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅನ್ನೋ ನಮ್ಮೆಲ್ಲರ ಕನಸಿದೆ. ನಾವು ರಾಜ್ಯೋತ್ಸವವನ್ನು ಯಾಕೆ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದರೆ, ಈ ಕನ್ನಡದ ಬಗ್ಗೆ ಪ್ರೀತಿ ನಿಮಗೆ ಗೊತ್ತಿರ್ಬೋದು. ದಿನ ಕಳೀತಾನೆ ನಾವು ಬೇರೆ ಬೇರೆ ಭಾಷೆಗಳಿಗೆ ನಾವು ಮೊರೆ ಹೋಗ್ತಾ ಇದ್ದೇವೆ. ನಾನು ಮೊರೆ ಹೋಗಬಾರ್ದು ಅಂತ ಹೇಳುವುದಿಲ್ಲ, ಆದರೆ ನಮ್ಮ ಮಾತೃಭಾಷೆಯನ್ನು ನಾವು ಮರೆಯದೆ ಬೇರೆ ಭಾಷೆಯನ್ನು ಕಲಿಯುವುದರಲ್ಲಿ ಕೂಡ ಯಾವುದೇ ತಪ್ಪುಗಳಿಲ್ಲ. ಯಾವುದನ್ನು ಕಲಿಬೋದು. ಜ್ಞಾನ ಭಂಡಾರ ಅಂತ ಹೇಳಿದರೆ ನಾವು ಎಷ್ಟೊಂದು ವಿಚಾರಗಳನ್ನು ಕಲಿತೇವೆ, ಅಷ್ಟೊಂದು ವಿಚಾರಗಳಿಗೆ ಗೌರವ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ಬೋದು. ನಮ್ಮಲ್ಲಿ ತಹಸೀಲ್ದಾರ್ ಇದ್ದರು, ಈಗ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಅವರು ಎಲ್ಲ ತಹಸೀಲ್ದಾರ್ KS ಎಲ್ಲ ಪಾಸ್ ಮಾಡಿರೋದು ಕನ್ನಡದಲ್ಲಿ ಅಂತ ನನ್ನ ಹತ್ರ ಹೇಳಿದ್ದು ಉಲ್ಲೇಖ ಮಾಡಿದರು. ನಾನು ಎಲ್ಲ ಇಷ್ಟರವರೆಗೆ ಯಾವುದು ಎಲ್ಲ ಪರೀಕ್ಷೆಗಳನ್ನು ಬರೆದಿದ್ದೀನಿ ಸರ್, ಎಲ್ಲ ಕನ್ನಡದಲ್ಲಿ ಬರೆದಿದ್ದೀನಿ ಅಂತ. ಅಂದರೆ ಕನ್ನಡದಲ್ಲಿಯೂ ಕೂಡ IAS ಅನ್ನು ಕೂಡ ಬರೀಲಿಕ್ಕೆ ಅವಕಾಶಗಳು ನಮ್ಮ ರಾಜ್ಯದಲ್ಲಿ ಇದೆ. ನಮ್ಮ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಕೊಡೋ ಮುಖಾಂತರ ಇಡೀ ರಾಜ್ಯದ ಅಭಿವೃದ್ಧಿಗೆ ಎಲ್ಲ ಪೂರಕವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಪುತ್ತೂರಿನ ಅಭಿವೃದ್ಧಿಗೆ ಕೂಡ ನಾವು ಎಲ್ಲ ರೀತಿಯ ಯೋಜನೆಗಳನ್ನು ಹಾಕ್ಕೊಂಡಿದೆ. ನಮಗೆಲ್ಲ ಬಂಧುಗಳಿಗೆ ಗೊತ್ತಿದೆ. ಇವತ್ತು ಮೆಡಿಕಲ್ ಕಾಲೇಜುಗಳು ಇರಬಹುದು, ಕುಡಿಯುವ ನೀರಿಗೆ ಯೋಜನೆಗಳು ಇರಬಹುದು, ಆನಂತರ ನಮ್ಮ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಮಾಡುವಂಥ ನಮ್ಮ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು, ಬಿರುಮಲಗುಡ್ಡೆ ಅಭಿವೃದ್ಧಿ ಇರ್ಬೋದು. ಇವತ್ತು ಶಿವರಾಮ ಕಾರಂತರ ನೆಲೆಯಾಗಿರುವಂಥ ಈ ಪುತ್ತೂರು ಬಾಲವನವನ್ನು ಕೂಡ ನಾವು ಅಭಿವೃದ್ಧಿ ಮಾಡುವಂಥ ಕನಸನ್ನು ನಾವು ಕಂಡಿದ್ದೇವೆ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಇದರಿಂದ ಪುತ್ತೂರಿನ ಮುಂದಿನ ದಿವಸದಲ್ಲಿ ಇದನ್ನು ಟೂರಿಸಂ ಪ್ರವಾಸೋದ್ಯಮವನ್ನಾಗಿ ಮಾರ್ಪಾಡುವಂಥ ಕನಸುಗಳನ್ನು ನಾವು ಕಂಡಿದ್ದೇವೆ. ಇದಕ್ಕೆ ನಮ್ಮೆಲ್ಲ ಪೂರಕ ಸಹಕಾರಗಳು ಬೇಕು. ಇವತ್ತು ಸುಮಾರು 13 ಸಂಘ ಸಂಸ್ಥೆಗಳನ್ನು ಸೇರಿ ಸುಮಾರು 13 ಜನರಿಗೆ ನಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ತಾಲೂಕು ಆಡಳಿತ ಮಾಡಿದೆ. ಇದರಲ್ಲಿ ಎಲ್ಲರನ್ನು ಗುರುತಿಸುವಂಥ ಯಾರ್ಯಾರು ಬೇರೆ ಬೇರೆ ಅವರವರ ವಲಯದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ಅವರನ್ನು ಗುರುತಿಸುವಂಥ ಕೆಲಸ ಮಾಡುವ ಮುಖಾಂತರ ಅವರಿಗೆ ಇನ್ನಷ್ಟು ಜವಾಬ್ದಾರಿಗಳನ್ನು ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಇನ್ನಷ್ಟು ಜನರಿಗೆ ಇದು ಪ್ರೇರೇಪಣೆ ಆಗ್ತದೆ. ನನ್ನ ಕನಸು ಕೂಡ ಇದೆ, ಇದನ್ನು ಇನ್ನಷ್ಟು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಶಾಲಾ ಮಕ್ಕಳನ್ನು ಇದರಲ್ಲಿ ತೊಡಗಿಸುವಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಮುಂದಿನ ವರ್ಷ ನಾವು ಇನ್ನಷ್ಟು ಇದನ್ನು ವಿಜೃಂಭಣೆ ಅಂತ ಹೇಳಿದರೆ ಮುಂದಿನ ಪೀಳಿಗೆಯನ್ನು ಇದನ್ನು ಜೋಡಣೆ ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು ಕೆಲವರಿಗೆ ಇಂಗ್ಲೀಷ್ ಮಾತಾಡಿದರೆ ಅವರು ಒಂದು ಬೇರೆ ಸೆಗ್ಮೆಂಟ್, ಅಂದರೆ ಅವರು ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಷಾರುತನ ತೋರಿಸಿದವರು ಅನ್ನೋ ಭಾವನೆಗಳು ನಮ್ಮ ಸಮಾಜದಲ್ಲಿ ಸೃಷ್ಟಿ ಆಗ್ತಾ ಇದೆ. ಕನ್ನಡ ಮಾತಾಡಿದವರು, ಒಳ್ಳೆಯ ಕನ್ನಡವನ್ನು ಮಾತಾಡಿದವರು ಕೂಡ ಅವರು ಈ ರಾಜ್ಯದ ಪ್ರಜೆಗಳು ಕೂಡ ಬೇರೆ ಬೇರೆ ಭಾಷೆಗಳನ್ನು ಕರೆಯುವುದರಲ್ಲಿ ತಪ್ಪಿಲ್ಲ, ಆದರೆ ಕನ್ನಡಕ್ಕೆ ಕೂಡ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಿದೆ. ನಮ್ಮ ಸರ್ಕಾರ ಕೂಡ ಸುಮಾರು 2,400 ಕೋಟಿ ರೂಪಾಯಿಗಳ ಅನುದಾನ ಈಗ KPSC ಮಾದರಿಯ ಶಾಲೆಗಳನ್ನು ಆರಂಭ ಮಾಡಲಿಕ್ಕೆ ಇಟ್ಟಿದ್ದೇವೆ. ಅದರಲ್ಲಿ ಸುಮಾರು
5 ಶಾಲೆಗಳು, ಈಗಲೇ 3 ಶಾಲೆಗಳ ಘೋಷಣೆ ಆಗಿದೆ. ಇನ್ನು 2 ಶಾಲೆಗಳು ಕೂಡ KPSC ಮಾದರಿಯ ಶಾಲೆಗಳನ್ನು ನಮ್ಮ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರಲಿಕ್ಕಿದೆ. ಮುಂದಿನ ದಿವಸಗಳಲ್ಲಿ ಎಜುಕೇಷನಲ್ಲಿ ಕೂಡ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಕೊಡುವ ಬಗ್ಗೆ ಸರ್ಕಾರ ಗಮನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ನಮಗೆ ಒಂದಷ್ಟು ಜನರಲ್ಲಿ ಮನಸ್ಸಿನಲ್ಲಿ ಕೆಲವು ವಿಚಾರಗಳಿದೆ. ರಸ್ತೆಗಳು, ಪುತ್ತೂರಿನ ರಸ್ತೆಗಳು ಗುಂಡಿ ಬಿದ್ದಿದೆ ಅಂತ. ಅದನ್ನು ಕೂಡ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ರಸ್ತೆಗಳ ಅಭಿವೃದ್ಧಿಗೆ, ರಸ್ತೆಗಳ ಗುಂಡಿ ಮುಚ್ಚಲಿಕ್ಕೆ ಎಲ್ಲ ಕ್ರಮವನ್ನು ಕೈಗೊಂಡಿದ್ದೇವೆ. ಮಳೆಯ ಕಾರಣ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ಮಳೆ ಈಗ 2 ದಿವಸದಲ್ಲಿ ಕಡಿಮೆ ಆಗಿದೆ. ಇನ್ನು 10 ದಿವಸದೊಳಗೆ ಎಲ್ಲೆಲ್ಲಿ ರಸ್ತೆಯಲ್ಲಿ ಗುಂಡಿಗಳಿದೆಯೋ ಅದನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ನಗರಸಭೆಯು ಮಾಡ್ತೇವೆ, PWD ಮಾಡ್ತೇವೆ. ಪುತ್ತೂರಿನ ಅಭಿವೃದ್ಧಿಗಾಗಿ ಈಗಲೇ ಸುಮಾರು 100 ಕೋಟಿ ರೂಪಾಯಿಗಳ ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ, PWDಯಲ್ಲಿ 50 ಕೋಟಿ ರೂಪಾಯಿ ಅನುದಾನವನ್ನು ಕೂಡಲೇ ಈಗಲೇ ಮಂಜೂರು ಮಾಡಿದ್ದಾರೆ. ಇನ್ನು ಪುತ್ತೂರು ಉಪ್ಪಿನಂಗಡಿ ರಸ್ತೆ ಕೂಡ ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಕಬಕದಿಂದ ವಿಟ್ಲಕ್ಕೆ ಹೋಗುವ ರಸ್ತೆಯನ್ನು ಕೂಡ ಕಾಂಕ್ರೀಟೀಕರಣವನ್ನು ಮಾಡುವ ಮುಖಾಂತರ ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ. ಇವತ್ತು ಮೆಡಿಕಲ್ ಕಾಲೇಜ್ ಬರುವುದಿರಲಿ, ಆನಂತರ ನಮಗೆ ಟೂರಿಸಮ್ ಆಗಿ ಡೆವಲಪ್ಮೆಂಟ್ ಮಾಡುವಂಥದ್ದು ಇರಲಿ, ಉಪ್ಪಿನಂಗಡಿಗೆ ಸುಮಾರು 350 ಕೋಟಿ ರೂಪಾಯಿಯ ಅನುದಾನವನ್ನು ಕೂಡ ಕೊಡುವಂಥ ಕೆಲಸಗಳು ಆಗಿದೆ. ನಾವು ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ಬೇಕಾದಷ್ಟು ಅನುದಾನಗಳನ್ನು ಬರ್ತದೆ. ನಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ KMFಗೆ ಕೂಡ ಪೂರಕವಾಗಿ ಇನ್ನೂ 5 ಎಕರೆ ಜಾಗಗಳನ್ನು ಕೊಡುವ ಪ್ರಸ್ತಾವನೆ ನಮ್ಮ ಮುಂದೆ ಇದೆ. ಇದರಿಂದ KMFನವರು ಮೆಗಾ ಪ್ಲಾಂಟ್ ಇಲ್ಲಿ ಮಾಡುವಂಥ ವ್ಯವಸ್ಥೆಗೆ ಕೂಡ ಜೋಡಣೆಗಾಗಲಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ. ಇವತ್ತು ಏನು 13 ಜನರಿಗೆ ನಾವು ಹಿರಿಯರನ್ನು ಗುರುತಿಸಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಿಮ್ಮ ಮಾರ್ಗದರ್ಶನಗಳು, ವ್ಯವಸ್ಥೆಗಳು ಈ ಪುತ್ತೂರಿಗೆ ಮಾದರಿಯಾಗಲಿ, ಪುತ್ತೂರು ಅಭಿವೃದ್ಧಿಗೆ ನಿಮ್ಮ ಮಾರ್ಗದರ್ಶನ ಇರಲಿ ಅನ್ನೋ ಮಾತನ್ನು ಹೇಳುತ್ತಾ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.